ಹೃದಯಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕೋಟೆಕಾರು ಇವರ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮಹೋತ್ಸವದ ಸಲುವಾಗಿ ನಡೀತಾ ಇರುವಂತಹ ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ಪ್ರಾರಂಭಿಸಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಒಪ್ಪಿಗೆಯನ್ನು ಬೇಡ್ತಾ ಪ್ರಪ್ರಥಮವಾಗಿ ಶ್ರೀ ವಿಷ್ಣುಮೂರ್ತಿ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಊರಿನ ಸರ್ವ ದೈವ ದೇವತೆಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಬಂದಿರುವಂತಹ ಎಲ್ಲ ಹಿರಿಯರ ಆಶೀರ್ವಾದ ಹಾಗೆ ಕಿರಿಯರ ಸಹಕಾರ ಬಯಸುತ್ತಾ ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ತಮ್ಮ ಮನೋರಂಜನೆಗಾಗಿ ಕಳೆದ 40 ವರ್ಷಗಳಿಂದ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಬುದ್ಧವಾದಂಥ ಮೂಲಕ ಸರ್ವರ ಮೆಚ್ಚುಗೆ ಪಾತ್ರ ಅಂತಹ ತಂಡದ ನಾಯಕರು ಹಾಗೂ ಕೀಬೋರ್ಡ್ ವಾದಕರು ಗಾಯಕರು ಸಹ ಹೌದು. ನವೀನ್ ಅಣ್ಣ ನಮ್ಮ ಜೊತೆಗಿದ್ದಾರೆ. ನವೀನ್ ಪ್ರವೀಣ್ ಆರ್ಕೆಸ್ಟ್ರಾ ಈ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ಒಮ್ಮೆ ತಮ್ಮೆಲ್ಲರ ಅನುಮತಿಯನ್ನ ಒಪ್ಪಿಗೆಯನ್ನ ಮೇಜರಾದ ಚಪ್ಪಾಳೆ ಥ್ಯಾಂಕ್ ಯು ಧನ್ಯವಾದಗಳು. ಕಾರ್ಯಕ್ರಮ ಈ ಆಶೀರ್ವಾದವನ್ನ ಕಲಾವಿದರಿಗೆ ಬಂದರೆ ತಮ್ಮ ನಿರೀಕ್ಷೆಯ ತಾವು ಕೇಳಬೇಕು ಅಂತ ಇಚ್ಛಿಸುವಂತಹ ಹೆಚ್ಚಿನ ಎಲ್ಲ ಗೀತೆಗಳನ್ನ ಹಾಡುವಂತಹ ಪ್ರಯತ್ನ ಮಾಡ್ತೇವೆ. ಭಕ್ತಿ ಗೀತೆಗಳು, ಭಾವಗೀತೆಗಳು, ಹಾಗೆ ಚಲನಚಿತ್ರ ಗೀತೆಗಳು, ಫಾಸ್ಟ್ ನಂಬರ್ ಗೀತೆಗಳು, ಮಧುರವಾದಂತಹ ಹಳೆಯ ಸವಿ ನೆನಪನ್ನ ಹೊತ್ತಿರುವಂತಹ ಗೀತೆಗಳು, ಅದ್ವಿತೀಯ ನೃತ್ಯ ತಂಡದ ಮೂಲಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿಮಗೆ ನೀಡಬೇಕು ಅನ್ನುವಂತಹ ಆಶಯ ನಮ್ಮದು. ಕಾರ್ಯಕ್ರಮದುದ್ದಕ್ಕೂ ತಮ್ಮ ಸೌಜನ್ಯತೆಯ ಸಹಕಾರವನ್ನು ವಹಿಸುತ್ತಾ ಬಂಧುಗಳೇ, ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಆ ವಿಘ್ನ ವಿನಾಶಕ ವಿನಾಯಕನನ್ನ ಸ್ತುತಿಸುವುದು ನಮ್ಮ ಸಂಪ್ರದಾಯ. ಅಂತೆಯೇ ಆ ವಿಘ್ನ ವಿನಾಶಕ ನಮ್ಮ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಬರಲಿರುವಂತಹ ಸರ್ವ ವಿಘ್ನಗಳನ್ನ ಆ ವಿಘ್ನ ವಿನಾಶಕ ನಿವಾರಿಸಲಿ ಅನ್ನುವಂತಹ ಆಶಯದೊಂದಿಗೆ ಮಧುರ ಭಕ್ತಿ ಪ್ರಧಾನವಾದಂತಹ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ ಪ್ರಬುದ್ಧ ಕಲಾವಿದ. ಹಲವಾರು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಭಕ್ತಿ ಗೀತೆ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಚಲನಚಿತ್ರ ಸಂಗೀತ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸಹ ಪ್ರಬುದ್ಧವಾಗಿ ಹಾಡಬಲ್ಲಂತಹ ಕಲಾವಿದ. ಅಸಂಖ್ಯಾತ ಧ್ವನಿ ಸುರುಳಿಗಳಲ್ಲಿ, ಕ್ಯಾಸೆಟ್ಗಳಲ್ಲಿ ತಮ್ಮ ಕಂಠ ಸಿರಿಯನ್ನ ಮೊಳಗಿಸಿರುವಂತಹ ಮಾತ್ರವಲ್ಲದೆ ಚಲನಚಿತ್ರಗಳಲ್ಲೂ ಸಹ ಹಿನ್ನೆಲೆ ಗಾಯನವನ್ನ ಪ್ರಸ್ತುತಪಡಿಸಿದಂತಹ ಮಂಗಳೂರು ಕಂಡಂತಹ ಅದ್ವಿತೀಯ ಪ್ರತಿಭೆ ಶ್ರೀಮಾನ್ ಧನಂಜಯ್ ವರ್ಮಾ. ಒಮ್ಮೆ ಜೋರಾದ ಚಪ್ಪಾಳೆಯ ಆಶೀರ್ವಾದ. ಥ್ಯಾಂಕ್ ಯು, ಧನ್ಯವಾದಗಳು. ಶ್ರೀಮಾನ್ ಧನಂಜಯ್ ವರ್ಮಾ ಇವರ ಧ್ವನಿಯಲ್ಲಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಗಣಪತಿ ಶರಣು ಗಣಪತಿ ಕುಂಭಾಷಿ ಗಣಪತಿ ಶರಣು ಹಟ್ಟಿ ಗಣಪತಿ ರಘುನಿ ಗಣಪತಿ ಗೋಕರ್ಣ ಗಣಪತಿ ಶರಣು ಹತ್ತೂರು ಗಣಪತಿ ಶರಣು ಗಣಪತಿ ಕುಂಭಾಷಿ ಗಣಪತಿ ಶರಣು ಹಟ್ಟಿ ಗಣಪತಿ ರಘುನಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಭೂತಾರ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು.
ಸಂತನಿ ಗಣನಾಥ ನಿನಗೆ ವಂದನೆ ಸುಸುಕನಿ ಕಪಿಲನಿ ಸಂತನಿ ಗಣನಾಥ ನಿನಗೆ ವಂದನೆ ಈ ನಿನ್ನ ನೆನಗಾರು ಸಣ್ಣನಿಲ್ಲವೋ ಕಾಣವರಿಲ್ಲವೋ ಕಾಯುವವರಿಲ್ಲವೋ ಈ ನಿನ್ನ ನೆನಗಾರು ಸಣ್ಣನಿಲ್ಲವೋ ಕಾಣವರಿಲ್ಲವೋ ಕಾಯುವವರಿಲ್ಲವೋ ಹತ್ತೂರು ಗಣಪತಿ ಶರಣು ಗಣಪತಿ ಕುಂಬಾಕ್ಷಿ ಗಣಪತಿ ಶರಣು ಹತ್ಯಂತಿ ಗಣಪತಿ ರಘುನಿ ಗಣಪತಿ ಗೋಕರ್ಣ ಗಣಪತಿ ಶರಣು ಹತ್ತೂರು ಗಣಪತಿ ಶರಣು ಗಣಪತಿ ಕುಂಬಾಕ್ಷಿ ಗಣಪತಿ ಶರಣು ಹತ್ಯಂತಿ ಗಣಪತಿ ರಘುನಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿಕಟನೆ ವಿಮಲನೆ ಧೂಮ್ರ ಕರ್ಣನೆ ವಂದನೆ ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡು ಮಾಡುವೆ ಪೂಜೆ ಬಂದ ಮಾಡುವೆ ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡು ಹತ್ತೂರು ಗಣಪತಿ ಶರಣು ಗಣಪತಿ ಕುಂಬಾಕ್ಷಿ ಗಣಪತಿ ಶರಣು ಹತ್ಯಂತಿ ಗಣಪತಿ ರಘುನಿ ಗಣಪತಿ ಗೋಕರ್ಣ ಗಣಪತಿ ಶರಣು ಹತ್ತೂರು ಗಣಪತಿ ಶರಣು ಗಣಪತಿ ಕುಂಬಾಕ್ಷಿ ಗಣಪತಿ ಶರಣು ಹತ್ಯಂತಿ ಗಣಪತಿ ರಘುನಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ಕೇಳಬೇಕು ಅನ್ನುವಂತಹ ಅಪೇಕ್ಷೆ ಮೇರೆಗೆ ಈ ಗೀತೆಯನ್ನ ಸಮರ್ಪಿಸ್ತಾ ಇದ್ದೇವೆ ಬಂಧುಗಳೇ. ಕಲಿಯುಗದ ಅಧಿದೈವ ಶ್ರೀ ಶಾಸ್ತ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ಕುರಿತಾದಂತಹ ಗೀತೆ ಇದು. ಗಾನಗಂಧರ್ವ ವೀರಮಣಿಯವರು ಈ ಗೀತೆಯ ಮೂಲ ಗಾಯಕರು. ಅದ್ಭುತ ಗಾಯನ ಬಂಧುಗಳ ವೇದಿಕೆಯಲ್ಲಿ ಈ ಗೀತೆಯನ್ನ ಹಾಡುವಂತಹ ಪ್ರಯತ್ನದಲ್ಲಿ ನವೀನ್ ಚಂದ್ರ. ಕಲಿಮೂಲ ಗಣಪತಿ ಭಗವಾನೇ ಶರಣಂ ಅಂಬರಿ ಸಿಂಗಾರ ಬೇಲನೆ ಶರಣಂ ಅನ್ನೈ ಬಾರಿಕೆ ಪುರತ್ತಮ್ಮ ದೇವಿಗೆ ಶರಣಂ ಹರಿಹರ ಸುತಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಇರು ಮಣಿದಾಂಗೆ ಗುರವೇ
அந்த யமனையுவை திருப்படியை காணாமல் பள்ளிக்கட்டு சபரிமலைக்கு அல்லும் உள்ளும் காது கொடுப்பை சுவாமியே ஐயப்போ சுவாமி சரணம் ஐயப்ப சரணம் பள்ளிக்கட்டு சபரிமலைக்கு அல்லும் உள்ளும் காது கொடுப்பை சுவாமியே ஐயப்போ சுவாமி சரணம் ஐயப்ப சரணம் பள்ளிக்கட்டு சபரிமலைக்கு கல்லும் உள்ளும் காது கொடுப்பை சுவாமியே ஐயப்போ அந்த 18 படியில் ஏறிடுவார் கதியே நிலையானே அறிமுகம் கண்டு மயங்கிடுவார் என்னை அனுஸ்தவிக்கையே தன்னையே
பள்ளி கட்டி சபரிமலைக்கு ಸ್ವಾಮಿಯೇ ಅಯ್ಯಪ್ಪೋ. ನಾಮ ಸ್ಮರಣೆ ಮಾಡಿಕೊಡು ಬಂದು ಮೋಕೆಡು ವಿನಂತಿ ಮಾಡ್ತಂದಲ್ಲ ಬಂದಲೆ ಸ್ವಾಮಿಯೇ ಸ್ವಾಮಿ ಶರಣ ಪಲ್ಲಿ ಕಟ್ಟೆ ಸಬರಿಮಲೈಗೆ ನಮ್ಮೊಂದಿಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಂತಹ ಬಂಧುಗಳಿಗೂ ಒಳ್ಳೆಯದಾಗಲಿ ಎನ್ನುವಂತಹ ಸಾವಿರ ನಲ್ಮೆಯ ಮಾತೆಯೊಬ್ಬರು ಒಂದು ಗೀತೆಯನ್ನು ಹಾಡಬೇಕು ಅನ್ನುವಂತಹ ಅಪೇಕ್ಷೆಯನ್ನು ನಮ್ಮ ಸಮಿತಿಯ ವತಿಯಿಂದ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಒಂದು ಪರ್ಲಕಂಠದ ತುಳು 16 ಶೆಟ್ಟಿ ಆರ್ಲ ಒಂಜಿ ಪದನು ಪಂಪಿನ ರುಟಿ ರಂಗ ಚಾವಡಿಗೆ ಬರೋದಿಲ್ಲ ಜೋರಾದ ತಾಟಿ ಬಿಟ್ಟದಾರಿಲ್ಲ ಅದಕ್ಕೆ ನೋಡೋದಕ್ಕೆ ಏನೊಂದಿಲ್ಲ ಬಂದರೆ ನಮ್ಮ ಕಾರ್ಮಿಕರು ಇವಾಗ ಕೊರಗಜ್ಜನ ಸುಗುತು ನಂಚಿದ ಪರ್ಲಕಂಠದ ಪದ ಆರು ಆಮೇಲೆ ಕರೋಕೆ ಸಂಗೀತದ ಮೂಲಕವಾದ ಪಂಪಿರಿಗೆ ಬಂಡ ನಮ್ಮ ಪಂಚವರ್ಣದ ಮಣ್ಣ ಕಣ್ಣು
ಗೀತೆಯನ್ನ ಹಾಡಬೇಕು ಅನ್ನುವಂತಹ ಆಶಯದೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ. ಮೊನ್ನೆ ಹೀಗೆ ಮಾತಾಡುವಾಗ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಬಂಧುಗಳೇ, ಅಮೇರಿಕ ಎಷ್ಟು ಗ್ರೇಟ್ ಅಲ್ವಾ ಅಂತ. ಇಡೀ ವಿಶ್ವಕ್ಕೆ ದೊಡ್ಡಣ್ಣನ ಹಾಗೆ ಮೆರೀತಾ ಇದೆ, ನಿಜವಾಗ್ಲೂ ಅಲ್ಲಿ ಹೋಗಿ ನೋಡಬೇಕು, ಅಮೇರಿಕ ನಿಜವಾಗ್ಲೂ ಗ್ರೇಟ್ ಅಂತ. ಅಂದ್ರೆ ನನಗನ್ನಿಸ್ತಾ ಇದೆ, ಒಂದು ಭಾಷೆ ಒಂದು ಧರ್ಮ ಇಟ್ಕೊಂಡು ಆ ದೇಶವನ್ನೇ ನಾವು ಗ್ರೇಟ್ ಅಂತ ಹೇಳೋದಾದ್ರೆ ಸಾವಿರಾರು ಭಾಷೆ, ಲಕ್ಷಾಂತರ ಜಾತಿಗಳು, ಹಾಗೆ ಸಾವಿರಾರು ಭಾಷೆಗಳನ್ನು ಒಳಗೊಂಡು ಒಂದೇ ಫ್ಲಾಟ್ ಕೆಳಗಡೆ ಅಣ್ಣ ತಮ್ಮಂದ್ರ ತರ ಬದುಕ್ತಾ ಇದೀವಲ್ಲ ನಾವು ಭಾರತೀಯರು ನಿಜವಾಗ್ಲೂ ಗ್ರೇಟ್ ಬಂಧುಗಳೇ. ಅಂತಹ ನಿಟ್ಟಿನಲ್ಲಿ ಇಲ್ಲಿರುವ ಧರ್ಮೀಯ ಸ್ನೇಹಿತರು ನೀವು ಗಮನಿಸಬೇಕು, ಸಿದ್ದಿಕ್ ಮಂಜೇಶ್ವರ್ ಈ ವೇದಿಕೆಯಲ್ಲಿ ನಮಗಾಗಿ ನಮ್ಮ ಭಕ್ತಿ ಗೀತೆಗಳನ್ನ ತಮಗಾಗಿ ಸಮರ್ಪಿಸ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯ ಆಶೀರ್ವಾದ. ಇದು ಇಂಡಿಯಾ, ಇದು ಭಾರತ. ಅವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಾ ಶ್ರೀಮಾನ್ ಸಿದ್ದಿಕ್ ಮಂಜೇಶ್ವರ್ ಇವರ ಧ್ವನಿಯಲ್ಲಿ ಈ ಮಧುರ ಭಕ್ತಿ ಪ್ರಧಾನವಾದಂತಹ ಗೀತೆ ನಿಮಗಾಗಿ. ಥ್ಯಾಂಕ್ ಯು ಎಲ್ರಿಗೂ. ನನ್ನನ್ನು ಇಂಥ ಒಂದು ವೇದಿಕೆ ಕೊಟ್ಟ ತುಳುನಾಡು ಫ್ರೆಂಡ್ಸ್ ಕೋಟೆಕಾರ್ ಮತ್ತು ಆತ್ಮೀಯ ಮಿತ್ರ ಸುಜಿತ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಫೆಬ್ರವರಿ 14 ಇವತ್ತಿನ ದಿನದ ಒಂದು ಪ್ರತ್ಯೇಕತೆ ಇದೆ. ಕನ್ನಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಗೊತ್ತಾ, ಇವತ್ತಿನ ದಿನದ ಪ್ರತ್ಯೇಕತೆ ಹೇಳ್ತೀರಿ ಎಲ್ಲಾದರೂ ಸ್ವಲ್ಪ ಲೌಡ್ಲಿ? ಅಲ್ಲ, ವ್ಯಾಲೆಂಟೈನ್ ಡೇ ಅಲ್ಲ. ನಮ್ಮ ಭಾರತದ ಜವಾನರು 30ಕ್ಕೂ ಅಧಿಕ ಜವಾನರು ನಮ್ಮ ಭಾರತ ಮಾತೆಗೆ ಬೇಕಾಗಿ ಜೀವ ಬಲಿದಾನ ಮಾಡಿದ ದಿನ. ಖಂಡಿತ ಮರೆಯಬಾರದು. ವ್ಯಾಲೆಂಟೈನ್ ಡೇ ಏನೂ ಅಲ್ಲ. ಅವರಿಗೆ ನಮಿಸುತ್ತಾ ನಿಮ್ಮೆಲ್ಲರ ಆಶೀರ್ವಾದ. ವಕ್ರತುಂಡ ಮಹಾಕಾಯ
ಮಾತಿಗೆ ಮೀರಿದ್ದನ್ನ ಹೇಳುವಾಗ ಮೌನದಿಂದಿರುವುದೇ ಲೇಸು ಅನ್ನುವಂತಹ ಮಾತಿದೆ. ಅವರ ಬಾಯಲ್ಲಿ ಆ ಓಂಕಾರ ಆಗಿರ್ಬೋದು, ಶಿವನಾಮ ಎಷ್ಟು ಸುಂದರವಾಗಿ ನುಡಿತು ಬಂಧುಗಳೇ. ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲು ಮುಂದಿನ ಗೀತೆಗಳನ್ನು ತಮಗಾಗಿ ಸಮರ್ಪಿಸಿದ್ದಾರೆ. ಒಂದು ಭಕ್ತಿ ಗೀತೆ ನಂತರ ನೇರವಾಗಿ ಚಲನಚಿತ್ರ ಗೀತೆಗಳ ಸಾಲಿಗೆ ತರಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಒಪ್ಪಿಗೆಯನ್ನ ಬೇಡ್ತಾ, ರಾಮನಾಮ ಸ್ಮರಣೆಯಿಂದ ನಮ್ಮ ಪೂರ್ವ ಜನ್ಮದ ಪಾಪಗಳು ಸಹ ಮಂಜಿನಂತೆ ಕರಗಿ ಹೋಗುತ್ತಂತೆ. ಹಿಂದೆ ರಾಮಾಯಣದಲ್ಲಿ ರಾಮ ಎಂದು ಬರೆದಂತಹ ಕಲ್ಲು ಕೂಡ ಸಮುದ್ರದಲ್ಲಿ ತೇಲಿಕೊಂಡು ಸಾಗಿತ್ತಂತೆ. ನಾವು ಈಗಲೂ ಸಹ ಇಂಟರ್ನೆಟ್ ಅಲ್ಲಿ ಹೋಗಿ ನೋಡಿದ್ರೆ ಆ ರಾಮ ಸೇತುವೆಯನ್ನ ನೋಡಬಹುದು. ಅದರ ಮರ್ಮವನ್ನ ಈಗಲೂ ಸಹ ಅರ್ಥೈಸಿಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾದದ್ದು. ಹಾಗಿರುವಾಗ ನಮ್ಮೊಂದಿಗೊಡಗೂಡಿ ತಾವು ಸಹ ಆ ರಾಮನಾಮವನ್ನ ಹಾಡ್ತೀರಿ ಅನ್ನೋ ನಂಬಿಕೆಯೊಂದಿಗೆ ಈ ಗೀತೆಯನ್ನು ಸಮರ್ಪಿಸ್ತಾ ಇರೋದು. ದಯವಿಟ್ಟು ನಮ್ಮೊಂದಿಗೂ ಇದುವರೆಗೆ ನಾವುಗಳು ಭಕ್ತಿ ಗೀತೆಗಳನ್ನ ಹಾಡಿದ್ವಿ, ಇದೀಗ ನಮ್ಮೊಂದಿಗೊಡಗೂಡಿ ತಾವು ಸಹ ಹಾಡಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನ ಮಾಡಿಕೊಡ್ತಾ ಈ ಮಧುರ ಗೀತೆ ನಿಮಗಾಗಿ ಪ್ರಸ್ತುತಪಡಿಸುವಂತಹ ಪ್ರಯತ್ನದಲ್ಲಿ ನಾವೇನ್ ಚಂದ್ರ ಹಾಗೆ ನನ್ನೊಂದಿಗೊಡಗೂಡಿ मनोजमन्नारुततुल्य बुद्धिमता श्रीरामभूतं शिरसामि शिरसामि श्रीरामदूतं शिरसामि मनसा स्मरामि वचसा गृह्णामि आंजनेय बलभीमा हनुमंत राम भक्त
ಹೀಗಿರುವಂತಹ ಬಂಧುಗಳು ಹಾಡ್ತಾ ಇದ್ದಾರೆ. ನಾನು ಪಿರಾವಣದಿಂದ ಸರಸರಿಗೆ ಏನೊಂದು ಜೀವನದಲ್ಲಿ ನಾನು ಮೊದಲೇ ಹೇಳಿದೆ, ರಾಮ ನಾಮ ಸ್ಮರಣೆಯಿಂದ ಈ ಜನ್ಮದ ಗುಡಿ ಗತ ಜನ್ಮದ ಪಾಪಗಳು ಸಹ ಮಂಜಿನಂತೆ ಕರಗಿ ಹೋಗುತ್ತಂತೆ ಬಂಧುಗಳೇ. ವಾಲ್ಮೀಕಿ ಒಂದು ಕಡೆ ಹೇಳ್ತಾರೆ, ರಾ ಎಂದ ಮಾತ್ರದಳು ರಕ್ತ ಮಾಂಸದುಳಿಂದ ಆ ಎಸ್ತಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಜ ಮುಕ್ತಿಯ ಕೊಡುವ ದಾಯವನ್ನು ಮುನಿರಾಯ ವಾಲ್ಮೀಕಿ ಬಂದ ಅಂತ. ವಾಲ್ಮೀಕಿಗೆ ಗೊತ್ತಿತ್ತಂತೆ ರಾಮ ಅಂತ ನಾವು ರಾ ಅನ್ನುವಂತಹ ಬೀಜಾಕ್ಷರ ಉಚ್ಚರಿಸುವಾಗ ನಾವು ಬಾಯನ್ನ ತೆರೀತೇವೆ. ಹಾಗೆ ಆ ಒಳಗಿರುವಂತಹ ದುಷ್ಟ ಶಕ್ತಿಗಳೆಲ್ಲ ಯೋಚನೆ ಮಾಡ್ತಾ ಮತ್ತೆ ಮಾ ಅನ್ನುವಾಗ ಆತ ಬಾಯನ್ನ ಮುಚ್ತಾನೆ ನಾವು ಒಳಗೆ ಉಸಿರುಗಟ್ಟಿ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವ ಉದ್ದೇಶದಿಂದ ನಮ್ಮ ದೇಹದಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳು ದೂರವಾಗಿ ಪುಣ್ಯವನ್ನು ನಾವು ಸಂಪಾದಿಸಿದಂತಾಗುತ್ತೆ ಅಂತ. ದಯವಿಟ್ಟು ಗಟ್ಟಿಯಾಗಿ ನಮ್ಮೊಂದಿಗೆ ಆ ರಾಮನಾಮವನ್ನು ಹಾಡಬೇಕಾಗಿ ಕೇಳ್ಕೊಳ್ತಾ ಇರುವುದಿಲ್ಲ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಈ ಚಿಕ್ಕ ಸ್ವರಕ್ಕೆ ಏನೊಂದಿತ್ತು ಬಂದು ನಿಮ್ಮ ರಾಮನಾಮನನ್ನ ಈ ಕಿವಿಗೆ ಕೇಳೋವರೆಗೆ ನಾನು ಈ ಹಾಡು ನಿಲ್ಲಿಸೋದಿಲ್ಲ. ದಯವಿಟ್ಟು ಗಟ್ಟಿಯಾಗಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್ ಜೈ ರಾಮ್. ರಾಮ ಸ್ಮರಣೆ ಶ್ರೀರಾಮ್ ಜೈ ರಾಮ್ ಜೈ ಜೈ ಹನುಮಾನ್ ಜೈ ಗುರು ಹನುಮಾನ್ ಜೈ ಗುರು ಇಜ್ಜಿ ಬಂದ್ರೆ ಈಗೆಲ್ಲ ಸ್ವರ ಕಾಡಿಗೆ ಏನೊಂದು ಇತ್ತು ಅಂಚಾದ ಯಾನೇ ತೀರ್ಥವ ಇದೆ ತೂಕ ಏರು ಗಟ್ಟಿ ಬಂದರು ಅಲ್ಲಿಗೆ ಅವರಿಗೆ ಬಹುಮಾನ ಅದು ಅಂತ ನಮ್ಮ ಸಮಿತಿಯ ಬಂಧುಗಳು ತಿಳಿಸಿದ್ದಾರೆ. ಯಾರು ಗಟ್ಟಿಯಾಗಿ ಹಾಡ್ತಾರೋ ಅವರಿಗೆ ಬಹುಮಾನ ಇದೆ. ಮೊದಲಿಗೆ ನನ್ನ ಮಾತೆ ಇರು ಏನ ಅಕ್ಕ ತಂಗಡಿ ಆಡ್ಲಿ ಎಂಚ ಪಂತೇರಿ ಕೇಳಿದ ಬಂದ್ರೆ ಈ ಆಂಜೋಲನಾಥ ಪಂತೇರಿ ಕೊಂಜೋಳು ಕಾಡಿ ಪಾತ್ರ ಮಾತ್ರ ದಯವಿಟ್ಟು ಸುಳ್ಳು ಮಾಡಿ ತೋರಿಸಿ ಅವರು ದಯವಿಟ್ಟು ಅದನ್ನು ಸುಳ್ಳು ಮಾಡಿ ತೋರಿಸಬೇಕು ನೀವು ಇದಕ್ಕಾಗಲಿ ಪಂಚಾಯತ್ಗಳಿಗೆ ಮಲ್ಕೊಳಕ್ಕೆ ಸರಿಯಾದ ನಮ್ಮ ಗಟ್ಟಿ అక్క తల్లి దాంట్లో జాస్తి చదువుతున్నారు మళ్ళీ ఆంజోట్ల సంఖ్య ఎంత కమ్మి ఉంది ఆమె మళ్ళీ ఆంజోట్లు నిన్న మర్యాద ప్రశ్న గట్టిగా జైపడమే కనుక ఆంజోల్ ಒಬ್ಬ ಎಂಟು ಬರ್ಕೊಂಡು ಮಾಡಿ ಆಂಜನೇಯ ಅಕ್ಕೇರಿಗೆ ಎಂಜಿಸಲ ದಯವಿಟ್ಟು ಮಕ್ಕಳಿಗೆ ಮಾತೆಲ್ಲ ಧನ್ಯವಾದಗಳು. ಮಕ್ಕಳು ವಿನಂತಿ ಮಾಡ್ತೀನಿ ಅಂಚನೆ ಅವರ ಜೋರಾಗಿ ಕಾಟಿ ಬಿಟ್ಲಿಕ್ಕೆ ರಾಜು ಕೈಯಲ್ಲಿ ಬಂದ್ರೆ ಮಗಳ ಕೈಯ ಖಾತೆ ಕರೆಕ್ಟ್ ತೋಜಂದಿದ್ದು ಅಂತ ಕೈಗೆ ಇಟ್ಟು
ಯಾರು ತಂದಿ ನಿನ್ನದನು ಯಾರು ತಂದಿ ನಿನ್ನದನು ಮುಗಿಸಬರು ಮೆನುವಿನ ಪ್ರತಿದಿನ ನಾನು ಹಿಕ್ಕುತ್ತಿದೆ ಭೂಮಿಯಲ್ಲಿ ಪರ ನೋಡಿ ಚೂಡಲಿ ವಯ್ಯಾರದ ನಿನ್ನ ಸಾರಥದ ನಡೆ ಶೃಂಗರದ ಪರಿಪ್ರಿಯಸಿ ಬಾರೆ ಬಾರೆ ನನ್ನ ಬಣ್ಣ ಬಿತ್ತಿಯ ನೀರಿನ ಮೈಸಿರಿ ವಾಪರಗೆ ನಾಳೆ ಚಕ್ರೇಶ್ವರ ನೀನು ರಾಜೇಶ್ವರಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳುವಾಗ ವಾಪಸ್ ನಮಸ್ಕಾರ ಹೇಳಬೇಕು ಕುಡ್ಲದ ಕುಲೈಟು ಸರ್ ನಮಸ್ಕಾರ ವಿಷಯ ಖಾಲಿ ಯಾನ ಮಾತ್ರ ನಿಕುಲ್ಲ ಪದ್ಯ ಬರಡು ಅಂಚನೆ ನಿಕುಲ್ಲ ಡ್ಯಾನ್ಸ್ ಮಾಡ್ಕೊಂಡು ರೆಡಿ ಉಲ್ಲರಾ ಆರ್ ಯು ರೆಡಿ
ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತವರಿಗೆ ಬರಲಿಗೇನು ತಂದೆ ಬರಲಿಗೇನು ಹಿಂದೆ ಬದುಕು ಮಾಡುವ ಸಲ, ನೀಡುವುದು ನೂರು ದಿವಸ. ಬದುಕು ಮಾಡುವ ಸಲ, ನೀಡುವುದು ನೂರು ದಿವಸ. ಉಸಿರಿನಿಂದ ಮ್ಯಾಗೆ ಹೆಸರು ಹೇಳುತ್ತಾರ, ಉಸಿರಿನಿಂದ ಮ್ಯಾಗೆ ಹೆಸರು ಹೇಳುತ್ತಾರ. Bye.